ಹೌದು, ನಾವೇ ತಲೆ ತೆಗೆಸ್ಕೊಂಡು ಶಾಸಕರಾದ ಮಾನ್ಯ ರಘುಪತಿ ಭಟ್ರ ಉಪಸ್ಥಿತಿಯಲ್ಲಿ ನಮ್ಮ ಉಡುಪಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮ ಸಾಂಸ್ಕೃತಿಕ ಉತ್ಸವ ಅಂತ ಮೇಲ್ನೋಟಕ್ಕೆ ಹೇಳಿದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ವಿದೇಶದಿಂದ ಯುವಕ ಯುವತಿಯರು ಬಂದು 3 ದಿನ ನೃತ್ಯ, ಮೋಜು, ಮಸ್ತಿ, ಮಾದಕ ದ್ರವ್ಯ ಸೇವೆಗಳನ್ನು ಮಾಡಿ ಇದೆಲ್ಲ ಮಾಧ್ಯಮಗಳಲ್ಲಿ ಬಂದಿತ್ತು. ಆವಾಗ ನಾವು ಯುವ ಕಾಂಗ್ರೆಸ್ ವತಿಯಿಂದ 10 ಹಲವು ಪ್ರತಿಭಟನೆಗಳನ್ನು ಮಾಡಿದರ ಪರಿಣಾಮವಾಗಿ ನಮ್ಮ ಒಂದು ಪ್ರತಿಭಟನೆಗೆ ಮಣಿದ ಸರ್ಕಾರ ಒಂದು ತನಿಖೆಯನ್ನು ಮಾಡಬೇಕು ಅಂತ ಜಯಂತಿ ಅಂತ ಒಂದು ಅಧಿಕಾರಿಯನ್ನು ಇಲ್ಲಿ ಕಳಿಸಿದರು. ಅವರು ಹಲವಾರು ದಿನ ಇಲ್ಲಿ ಸುತ್ತಾಡಿ ಸಂಬಂಧಪಟ್ಟವರ ಹೇಳಿಕೆಗಳನ್ನು ಪಡೆದು ಒಂದು ವಿಸ್ತೃತವಾದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಆದರೆ ದುರದೃಷ್ಟವಶಾತ್ ಆ ವರದಿಯಲ್ಲಿ ಏನಿದೆ ಅಂತ ಇನ್ನೂ ನಮಗೆ ಯಾರಿಗೂ ಮಾಧ್ಯಮದ ಮುಖಾಂತರ ತಿಳಿದು ಬರಲಿಲ್ಲ. ಮತ್ತು ಆ ವರದಿಯಲ್ಲಿ ಬಹುಶಃ ಯಾರದೋ ವಿರುದ್ಧ ದೋಷಿ ಅಥವಾ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದಿರಬೇಕು. ಆ ಕಾರಣಕ್ಕಾಗಿ ಯಾರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸರ್ಕಾರ ಬೇಕಂತಲೇ ಆ ವರದಿಯನ್ನು ಬಹಿರಂಗ ಮಾಡಲಿಲ್ಲ ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ಈ ಒಂದು ರೇವು ಹಗರಣದಿಂದ ಸುಮಾರು 3 ಜನ ಮಂತ್ರಿಗಳು ಕೂಡ ತಲೆದಂಡವನ್ನು ಅನುಭವಿಸಿದರೂ ಕೂಡ ಇದರ ವರದಿ ಇನ್ನೂ ಕೂಡ ಬಹಿರಂಗಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಕಾರಣ ಆಗಿದೆ. ನಾವು ಈಗಾಗಲೇ ಮಾಹಿತಿ ಹಕ್ಕಿನ ಆಧಾರದಲ್ಲಿ ಜಿಲ್ಲಾಧಿಕಾರಿಗೆ, ನಮ್ಮ ಮೈಸೂರು ಉಪವಿಭಾಗಾಧಿಕಾರಿಗೆ, ತನಿಖಾಧಿಕಾರಿಗೆ ನಿರಂತರವಾಗಿ ಇದರ ಮಾಹಿತಿಯನ್ನು ಕೇಳಿದರೂ ಕೂಡ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಒಂದು ಲಿಖಿತವಾದಂಥ ಉತ್ತರವನ್ನು ನೀಡಿದ್ದಾರೆ. ನಾವು ಈ ವರದಿಯನ್ನು ಬಹಿರಂಗ ಪಡಿಸಲಿಕ್ಕೆ ಆಗುವುದಿಲ್ಲ, ಇದು ಸರ್ಕಾರದ ಹಂತದಲ್ಲಿದೆ ಅಂತ. ಬಡವನು ಈ ಒಂದು ಸಕಾಲ ಹಾಗೂ ನಮ್ಮ ಮಾಹಿತಿ ಹಕ್ಕು ಜಾರಿಗೆ ಬರಲಿಕ್ಕೆ ಕಾರಣ ಏನು? ಅದು ಇಂಥ ವರದಿಗಳು ಬಹಿರಂಗ ಆಗಬೇಕು, ಸಾರ್ವಜನಿಕರಿಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗಬೇಕು ಅಂತ ಹೇಳಿದರೂ ಕೂಡ ಈಗ ಸರ್ಕಾರವೇ ನಾವು ಮಾಹಿತಿ ಹಕ್ಕಿನ ಆಧಾರದಲ್ಲಿ ಕೇಳಿದರೂ ಕೂಡ ವರದಿಯನ್ನು ಬಹಿರಂಗಪಡಿಸಲಿಲ್ಲ. ಇದರ ಅರ್ಥ ಈ ವರದಿಯಲ್ಲಿ ಅನೇಕ ಪ್ರಮುಖ ರಾಜಕೀಯ ನಾಯಕರುಗಳು, ಸಂಘ ಪರಿವಾರದ ನಾಯಕರುಗಳು ಇದಕ್ಕೆ ಈ ಒಂದು ರೇವು ಪಾರ್ಟಿಗೆ ಅನುಮತಿ ನೀಡಲಿಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಉಡುಪಿಯ ಶಾಸಕರ ಕೂಡ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ. ಆದ್ದರಿಂದ ಈ ವರದಿಯನ್ನು ಅವರು ಬಹಿರಂಗಪಡಿಸ್ತಾ ಇಲ್ಲ ಎಂಬ ಭಾವನೆ ನಮ್ಮಲ್ಲಿ ಮೂಡಿದೆ. ಈಗ ಕಾಂಗ್ರೆಸ್ ಪಕ್ಷ ಪ್ರಮುಖವಾದಂಥ ವಿರೋಧ ಪಕ್ಷ, ಅಲ್ಲಿ ಈಗ ಅಧಿವೇಶನ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ. ವಿರೋಧ ಪಕ್ಷ ನಾಯಕರು ಆ ಒಂದು ವರದಿಯನ್ನು ಅಧಿವೇಶನಕ್ಕೆ ತರಿಸಿ ಬಹಿರಂಗಪಡಿಸುವುದು ಒಳ್ಳೆಯದು. ಇಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುವುದಕ್ಕಿಂತ ಕಾಂಗ್ರೆಸ್ ಪಕ್ಷದವರು ವಿರೋಧ ಪಕ್ಷ ನಾಯಕರಿಗೆ ಮನವಿಯನ್ನು ಕೊಟ್ಟು ಅದರ ವರದಿಯನ್ನು ಬಹಿರಂಗಪಡಿಸಿದರೆ ಒಳ್ಳೆಯದು, ಸಾರ್ವಜನಿಕರಿಗೂ ಇದರಿಂದ ಒಳ್ಳೆಯದಾಗ್ತದೆ ಎಂಬ ನಮ್ಮ ಭಾವನೆ.